ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ ಬ್ಲಾಗ್ ಇವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಅದ್ಭುತವಾದಂತಹ ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ಮಂಗಳೂರು ಸ್ಪೆಷಲ್ ಅಂತ ಹೇಳ್ಬೋದು ಇಲ್ಲಿ ಈ ಕಡೆ ಇದಕ್ಕೆ ಮಾಲ್ಪುರಿ ಅಂತ ಕೂಡ ಕರೀತಾರೆ ಹೊರಗಡೆ ನಾವು ಬೇಕರಿಯಿಂದ ತಗೊಂಡು ಬಂದು ತಿಂತೀವಿ ಬಟ್ ಇವತ್ತು ನಾವು ಮನೆಯಲ್ಲೇ ಬೇಕರಿ ಸ್ಟೈಲಲ್ಲಿ ಮಾಡ್ಕೊಳ್ಳೋಣ ಖಂಡಿತವಾಗ್ಲೂ ಇವತ್ತು ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ ನಾವು ಬೇಕರಿಯಲ್ಲಿ ಯಾವ ರೀತಿ ತಗೋಬರ್ತೀವಿ ನೋಡಿ ಅದೇ ಟೇಸ್ಟ್ ಬರುತ್ತೆ ಸೂಪರ್ ಆಗಿರುತ್ತೆ ಇದು ಖಂಡಿತವಾಗ್ಲೂ ಮಿಸ್ ಮಾಡಿದ್ರೆ ನೀವು ಇದನ್ನ ಟ್ರೈ ಮಾಡಲೇಬೇಕು ಮತ್ತೆ ಇನ್ಯಾಕೆ ತಡ ಮಾಡೋದು ಅದನ್ನ ಯಾವ ರೀತಿ ಮಾಡೋದು ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ ಮಾಲ್ಪುರಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಈ ಕಪ್ ಮೆಜರ್ಮೆಂಟ್ ಅಲ್ಲಿ 1 ಕಪ್ ಆಗುವಷ್ಟು ಮೈದಾನ ತಗೊಂಡಿದ್ದೀನಿ ಮೈದಾನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪನೇ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನಾವು ಮೈದಾ ಮಿಕ್ಸ್ ಮಾಡೋದ್ರಲ್ಲಿ ಇರುವಂಥದ್ದು ನಮಗೆ ಮಾಲ್ಪುರಿ ಯಾವ ರೀತಿ ಬರುತ್ತೆ ಅನ್ನೋದು ತುಂಬ ನೀರು ಕೂಡ ಆಗಬಾರ್ದು ಹಿಟ್ಟು ನಾವು ಸಕ್ಕರೆ ಹಾಕೊಳ್ಳುವಾಗ ಮತ್ತೆ ಕೂಡ ನೀರಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಬೇಕು ನೋಡಿದಿರಲ್ಲ ಇದು ಇಷ್ಟು ದಪ್ಪ ಆಗಿದೆ ಇದಕ್ಕೆ ಇವಾಗ ನಾವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋಣ ನೀವು ಯಾವ ಕಪ್ಪಲ್ಲಿ ಮೈದಾ ತಗೋತೀರಾ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ತಗೊಳ್ಳಿ ಸಿಹಿ ಜಾಸ್ತಿ ಬೇಕು ಅಂತ ಹೇಳೋರು ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಬೋದು ಸಕ್ಕರೆ ಇದು ಕಂಪ್ಲೀಟಾಗಿ ಇದರಲ್ಲಿ ಕರಗಬೇಕು ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ತಾನೆ ಇರಿ ಇನ್ನು ಇದಕ್ಕೆ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಇದು ಸಕ್ಕರೆ ಚೆನ್ನಾಗಿ ಕರಗಬೇಕು ಇದರಲ್ಲಿ ನೋಡ್ತಾ ಇದ್ದೀರಲ್ವ ನೀವು ಸಕ್ಕರೆ ಎಲ್ಲ ನೀಟಾಗಿ ಇದರಲ್ಲಿ ಕರಗಿದೆ ಚೆನ್ನಾಗಿ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಎಷ್ಟು ಹಿಟ್ಟು ಇಷ್ಟು ದಪ್ಪ ಬೇಕು ನೋಡಿ ಇಷ್ಟು ದಪ್ಪ ಗೊತ್ತಾಗ್ತಾ ಇದೆ ಅಂತ ಅನ್ಕೋ ತುಂಬ ದಪ್ಪನೂ ಅಲ್ಲ ತುಂಬ ತೆಳುವೂ ಅಲ್ಲ ಕನ್ಸಿಸ್ಟೆನ್ಸಿ ನೋಡಿ ಇಷ್ಟು ಬೇಕಾಗುತ್ತೆ ಇದಕ್ಕೆ ಇವಾಗ ನಾವು ಒಂದು ಪಿಂಚಷ್ಟು ಸಾಲ್ಟ್ನ ಹಾಕೋತಾ ಇದ್ದೀನಿ ಸ್ವೀಟ್ಗೆ ಸ್ವಲ್ಪ ಸಾಲ್ಟ್ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೇ ಸ್ವಲ್ಪ ನಾನು ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಯೆಲ್ಲೋ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಕಲರ್ ಆಪ್ಷನಲ್ ಬೇಕಿದ್ರೆ ಮಾತ್ರ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಗೆ ವೈಟಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ಬೇಕ್ರಿ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ಕಲರ್ ಹಾಕಿದ್ದೀನಿ ಬೇಕ್ರಿ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ಕಲರ್ ಹಾಕಿದ್ದೀನಿ ನೋಡ್ತಾ ಇದ್ದೀರಲ್ವ ನೋಡಿ ಹಿಟ್ಟು ಇಷ್ಟು ದಪ್ಪ ಇರಬೇಕು ತುಂಬ ತೆಳುವೂ ಅಲ್ಲ ತುಂಬ ದಪ್ಪ ಕೂಡ ಅಲ್ಲ ನೋಡಿ ಈ ರೀತಿ ಇರಬೇಕು ಹಾಕಿದಾಗ ನೋಡಿ ಈ ಥರ ಇದು ಬೀಳಬೇಕು ಇದನ್ನು ಒಂದು 20ರಿಂದ 25 ನಿಮಿಷ ಇದನ್ನು ರೆಸ್ಟ್ ಆಗೋಕ್ಕೆ ಬಿಡೋಣ ತಕ್ಷಣಕ್ಕೆ ಮಾಡ್ಕೋತೀರಾ ಅಂದರೆ ನೀವು ಇದಕ್ಕೆ ಮೊಸರನ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋದು ನಾನಿಲ್ಲಿ ಮೊಸರು ಹಾಕ್ತಾ ಇಲ್ಲ ಇದೊಂದು ಸ್ವಲ್ಪ ಹೊತ್ತು ಹಾಗೆ ಇರಲಿ ಇದು ಹುಳಿ ಬರಬೇಕು ಒಂದು ಸ್ವಲ್ಪ ಹುಳಿ ಬರಲಿ ಇದು ನೋಡ್ತಾ ಇರ್ಬೋದು ನೀವು ಇದು 20ರಿಂದ 25 ನಿಮಿಷಗಳ ಕಾಲ ರೆಸ್ಟ್ ಆಗಿದೆ ಇದರಲ್ಲಿ ಬಬಲ್ಸ್ ಎಲ್ಲ ಬಂದಿದೆ ನೋಡ್ತಾ ಇರ್ಬೋದು ಇದು ಇಷ್ಟ ಆದರೆ ಸಾಕು ಇದನ್ನು ಇನ್ನೂ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಇದನ್ನು ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ನೋಡಿ ಎಷ್ಟು ದಪ್ಪ ಇದೆ ಅಂತ ನೋಡಿ ಇಷ್ಟು ದಪ್ಪ ಇದೆ ಇದು ಎಣ್ಣೆಗೆ ಯಾವ ರೀತಿ ಹಾಕೋದು ಅಂತ ಹೇಳಿದ್ರೆ ನೋಡಿ ಇಷ್ಟು ಹೀಗೆ ತೆಗಿಬೇಕು ಆ ನಂತರ ಕೈಯಿಂದ ನೋಡಿ ಹೀಗೆ ಒರೆಸಬೇಕು ಹೀಗೆ ಒರೆಸಿ ಎಣ್ಣೆಗೆ ಹಾಕುವಂಥದ್ದು ಹೀಗೆ ತೆಗೆದು ಹೀಗೆ ಇದನ್ನು ಹೀಗೆ ಒರೆಸಿ ಆ ನಂತರ ಎಣ್ಣೆಗೆ ಹಾಕುವಂಥದ್ದು ನೆಕ್ಸ್ಟ್ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ ಎಣ್ಣೆ ಬಿಸಿಯಾಗಿದೆ ನಾನು ಮಾಲ್ಪುರಿನ ಇದಕ್ಕೆ ಹಾಕ್ತೀನಿ ಇವಾಗ ನೋಡಿ ಈ ಥರ ಹಾಕುವಂಥದ್ದು ಹಾಗೆ ಸ್ಪೂನ್ ಹಾಕ್ಲಿಕ್ಕೆ ಹೋಗಬೇಡಿ ಸೈಡಲ್ಲಿ ಬ್ರೌನ್ ಕಲರ್ ಬರಬೇಕು ಆ ನಂತರ ಇದನ್ನು ನಾವು ಮಗುಚಿ ಹಾಕುವಂಥದ್ದು ಅಲ್ಲಿ ತನಕ ಇದು ಫ್ರೈ ಆಗಬೇಕು ಸೈಡ್ ಬ್ರೌನ್ ಕಲರ್ ಬರುತ್ತೆ ಇದು ನೋಡಿ ಯಾವ ರೀತಿ ಉಬ್ತಿದೆ ಅಂತ ಇದೇ ರೀತಿಯಾಗಿ ಉಬ್ಬಬೇಕಿದು
ಸೈಡ್ ಬ್ರೌನ್ ಕಲರ್ ಬಂದ ನಂತರ ಇದನ್ನು ಟರ್ನ್ ಮಾಡಿಬಿಟ್ಟು ಹಾಕಿ. ಇವಾಗ ನಾನು ಇದನ್ನು ಟರ್ನ್ ಮಾಡಿ ಹಾಕ್ತೀನಿ. ಎರಡೂ ಕಡೆ ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡ್ತಾ ಇದ್ದೀರಲ್ವಾ ಯಾವ ಕಲರ್ ಬಂದಿದೆ ಅಂತ. ಇದು ಆಯಿತು. ಇದನ್ನ ಇವಾಗ ನಾನು ತೆಗಿತೀನಿ. ತೆಗೆಯುವಾಗ ನೋಡಿ ಈ ರೀತಿಯಾಗಿ ಪ್ರೆಸ್ ಮಾಡಿ ತೆಗಿಬೇಕು. ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ 2 ಸ್ಪೂನಿನ ಸಹಾಯದಿಂದ ಈ ಥರ. ಇದೇ ಮೇನ್ ಸ್ಟೆಪ್ ಇದರಲ್ಲಿ. ಎಣ್ಣೆ ಎಲ್ಲ ನೋಡಿ ಈ ಥರ ಸರಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ. ಇನ್ನೊಂದು ಹಾಕ್ತಾ ಇದ್ದೀನಿ ಅದೇ ರೀತಿಯಾಗಿ. ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಬಿಡಿ. ಇಲ್ಲ ಅಂತ ಹೇಳಿದ್ರೆ ಒಳಗಡೆ ಬೇಯೋದಿಲ್ಲ, ಹೊರಗಡೆ ಮಾತ್ರ ಬೆಂದೋಗುತ್ತೆ. ಇದು ಇವಾಗ ನೋಡಿ ಆಯಿತು. ಇದನ್ನು ಇವಾಗ ತೆಗಿತೀನಿ ನಾನು. ಎಸ್ ಫ್ರೆಂಡ್ಸ್, ನೋಡ್ತಾ ಇದ್ರಲ್ವಾ ಮಾಲ್ಪುರಿ ಯಾವ ರೀತಿ ಬಂದಿದೆ ಅಂತ. ಸೇಮ್ ಬೇಕ್ರಿ ಸ್ಟೈಲಲ್ಲೇ ಆಗಿದೆ. ಟೇಸ್ಟ್ ಕೂಡ ಸೂಪರಾಗಿ ಬಂದಿದೆ. ಇದನ್ನು ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ. ನೋಡಿದ್ರಲ್ವಾ ನಾವು ಮಾಲ್ಪುರಿನ ಯಾವ ರೀತಿ ಮನೆಯಲ್ಲಿ ಬೇಕ್ರಿ ಸ್ಟೈಲಲ್ಲಿ ಮಾಡ್ಕೊಂಡ್ವಿ ಅಂತ. ತುಂಬಾನೇ ಚೆನ್ನಾಗುತ್ತೆ ಇದು. ಖಂಡಿತವಾಗ್ಲೂ ಇದನ್ನ ನೀವು ಕೂಡ ಟ್ರೈ ಮಾಡಿ. ಟೇಸ್ಟ್ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ತಿಳಿಸಿ. ಇವತ್ತಿನ ನನ್ನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಇನ್ನು ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.